ಅದು 2003 ಅಕ್ಟೋಬರ್ 6ನೇ ತಾರೀಕು. ಯಶ್ ತಮ್ಮ ತಂದೆಗೆ ತಾನು ಬೆಂಗಳೂರಿಗೆ ಹೋಗಿ ಹೀರೋ ಆಗ್ತೀನಿ ಅಂದಾಗ ಊಟ ಮಾಡುತ್ತಿದ್ದಂತಹ ಯಶ್ ತಂದೆ ಊಟವನ್ನ ಬಿಟ್ಟು ಮಗನ ಬಳಿ ಒಂದು ಸಾರಿ ನೋಡ್ತಾರೆ. ತಂದೆಯ ಮುಖದಲ್ಲಿ ಖುಷಿ ಇರಲಿಲ್ಲ, ಬದಲಾಗಿ ಒಂದು ರೀತಿಯ ಆತಂಕ ಇತ್ತು. ಆಗ ಯಶ್ ನಮ್ಮಪ್ಪ ನನ್ನನ್ನ ಬಿಡೋದಿಲ್ಲ ಅನ್ನೋದು ಅವರಿಗೆ ಖಾತ್ರಿಯಾಗಿ ಹೋಗಿತ್ತು. ಆಗ ಅವರ ತಂದೆ ಯಶ್ಗೆ ಅಲ್ಲಿ ಆ ಪ್ಯಾಂಟ್ ಇದೆ, ಆ ಪ್ಯಾಂಟ್ ಅನ್ನ ನನಗೆ ಸ್ವಲ್ಪ ಕೊಡು ಅಂತ ಹೇಳ್ತಾರೆ. ಆಗ ಯಶ್ಗೆ ಇನ್ನೂ ಹೆದರಿಕೆ ಆಗಿತ್ತು, ಕಾರಣ ಆ ಪ್ಯಾಂಟ್ ಅಲ್ಲಿ ಬೆಲ್ಟ್ ಕೂಡ ಇತ್ತು. ಹಿಂದೆ ಅದೇ ಬೆಲ್ಟ್ ನಿಂದ ಏಟು ತಿಂದಿದ್ದು ಯಶ್ಗೆ ತುಂಬಾನೇ ಚೆನ್ನಾಗಿ ನೆನಪಿತ್ತು. ಇವತ್ತು ಕೂಡ ಆ ಬೆಲ್ಟ್ ನಿಂದ ಏಟು ಬೀಳುತ್ತೆ ಅಂತ ಗಾಬರಿಯಿಂದ ಹಾಗೋ ಹೀಗೋ ಮಾಡಿ ಆ ಪ್ಯಾಂಟ್ ಅನ್ನ ಎತ್ತಿ ತಮ್ಮ ತಂದೆಗೆ ತಂದು ಕೊಡ್ತಾರೆ. ಆದ್ರೆ ತಂದೆಯ ಕೈ ಆ ಬೆಲ್ಟ್ ಬಳಿ ಹೋಗಿರ್ಲಿಲ್ಲ, ಆದ್ರೆ ಆ ಪ್ಯಾಂಟಿನ ಜೇಬಿನ ಒಳಗೆ ಹೋಗಿತ್ತು. ಆ ಪ್ಯಾಂಟಿನ ಜೇಬಿನಿಂದ 300 ರೂಪಾಯಿಯನ್ನ ತೆಗೆದು ಯಶ್ಗೆ ಕೊಡ್ತಾರೆ. ಆ 300 ರೂಪಾಯಿಯನ್ನ ಹಿಡಿದಂತಹ ಯಶ್ ನಿಜಕ್ಕೂ ಒಳಗೆ ಖುಷಿಯಾಗಿದ್ರು. ಹೋಗು, ನಿನಗೆ ಒಳ್ಳೆಯದಾಗಲಿ ಅಂತ ತಂದೆ ಹೇಳ್ತಾರೆ ಮತ್ತು ಅವರ ಊಟವನ್ನ ಮುಂದುವರಿಸ್ತಾರೆ. ಮುಂದೆ ತಂದೆ ತಾಯಿ ತಮ್ಮ ಬೆಡ್ರೂಮ್ ನಲ್ಲಿ ಮಲಗಿದಾಗ ಅವರ ತಾಯಿ ಯಾಕ್ರಿ ಅವನಿಗೆ ನೀವು ಹೋಗಲು ಬಿಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಅವರ ತಂದೆ ಒಂದು ಮಾತು ಹೇಳ್ತಾರೆ, ಹೋಗ್ಲಿ ಬಿಡು, ಒಂದೆರಡು ದಿನ ಕಷ್ಟಪಟ್ರೆ ತಾನೇ ವಾಪಸ್ಸು ಬರ್ತಾನೆ ಅಂತ ಹೇಳ್ತಾರೆ. ಆದ್ರೆ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಇಳಿದಂತಹ ಆ 17 ವರ್ಷ ಹುಡುಗನ ಕಣ್ಣಲ್ಲಿ ಬೆಂಕಿ ಇತ್ತು. ಆ 300 ರೂಪಾಯಿಗಳಲ್ಲಿ ಅವರು ಬೆಂಗಳೂರಿನಲ್ಲಿ ಜೀವನ ಆರಂಭಿಸಿದ್ದು ಒಂದು ಸಾಹಸವೇ ಸರಿ. ಸಿನಿಮಾ ಒಂದರಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡ್ತಾರೆ. ಆದ್ರೆ ಆ ಚಿತ್ರದ ಚಿತ್ರೀಕರಣ ಕೇವಲ 2 ದಿನ ನಡೆಯುತ್ತೆ, ಮುಂದೆ ಅದು ಸ್ಟಾಪ್ ಆಗಿ ಹೋಗುತ್ತೆ. ಆದ್ರೆ ಹಿಂದಿರುಗಿ ಹೋದ್ರೆ ತಂದೆ ತಾಯಿಗಳು ಮತ್ತೆ ನನ್ನನ್ನ ಬರೋಕೆ ಬಿಡೋದಿಲ್ಲ ಎಂಬ ಕಾರಣಕ್ಕೆ ಇಲ್ಲೇ ಉಳಿದುಕೊಂಡೆ ಅಂತ ಯಶ್ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಅವತ್ತು ಆ ಹುಡುಗ ವಾಪಸ್ಸು ಹೋಗಿದ್ದರೆ ಇವತ್ತು ನೀವು ಒಬ್ಬ ರಾಕಿಂಗ್ ಸ್ಟಾರ್ ಅನ್ನ ನಿಜಕ್ಕೂ ಮಿಸ್ ಮಾಡ್ತಾ ಇದ್ರಿ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ KGF ಎಂಬ ಸಿನಿಮಾ ಸೃಷ್ಟಿಸಿದ ದಾಖಲೆಗಳು ಸಾಮಾನ್ಯ ಅಲ್ಲ ಸ್ನೇಹಿತರೆ. ಆದ್ರೆ ಯಶಸ್ಸಿನ ಶಿಖರದ ಹಿಂದೆ ಒಬ್ಬ ವ್ಯಕ್ತಿಯ ವರ್ಷಗಳ ಪರಿಶ್ರಮ, ಕಣ್ಣೀರು ಮತ್ತು ಹಸಿವಿನ ಕತೆ ಕೂಡ ಇದೆ. ಇದು ಇಡೀ ಭಾರತವೇ ಹಿಂದಿರುಗಿ ನೋಡುವಂತೆ ಮಾಡಿದ ನವೀನ್ ಕುಮಾರ್ ಗೌಡ ಅಲಿಯಾಸ್ ಯಶ್ ಅವರ ಒಂದು ಸುದೀರ್ಘ ಪಯಣದ ಒಂದು ಸ್ಫೂರ್ತಿಯ ಕಥೆಯಾಗಿದೆ. ಯಶ್ ಹುಟ್ಟಿದ್ದು ಜನವರಿ 8, 1986 ಹಾಸನ ಜಿಲ್ಲೆಯ ಭೋನಹಳ್ಳಿಯಲ್ಲಿ. ಅವರ ಹುಟ್ಟ ಹೆಸರು ನವೀನ್ ಕುಮಾರ್ ಗೌಡ. ಅವರ ತಂದೆ ಅರುಣ್ ಕುಮಾರ್ ಅವರು KSRTC ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು. ತಾಯಿ ಪುಷ್ಪ ಅವರು ಗೃಹಿಣಿಯಾಗಿದ್ದರು. ಒಬ್ಬ ಸಾಮಾನ್ಯ ಚಾಲಕನ ಮಗನಿಗೆ ಸಿನಿಮಾದಲ್ಲಿ ನಾಯಕನಾಗಬೇಕೆಂಬ ಹಂಬಲ ಹುಟ್ಟಿದ್ದೇ ಅವರ ಬಾಲ್ಯದಲ್ಲಿ. ಶಾಲಾ ದಿನಗಳಲ್ಲಿ ನಾಟಕದಲ್ಲಿ ಸಕ್ರಿಯರಾಗಿದ್ದ ಯಶ್ ತಾನು ಸ್ಟಾರ್ ಆಗಬೇಕೆಂಬ ಕನಸನ್ನ ಮನಸ್ಸಿನಲ್ಲೇ ಹೊತ್ತು ಬೆಳೆಯುತ್ತಾ ಇದ್ರು. ಯಶ್ ಅವರ ತಂದೆ ಅರುಣ್ ಕುಮಾರ್ ಬಸ್ ಚಾಲಕನಾಗಿದ್ದರು. ಕುಟುಂಬದ ಆರ್ಥಿಕ ಸ್ಥಿತಿ ಸುಧಾರಿಸಲು ಅವರ ತಾಯಿ ಒಂದು ಸಣ್ಣ ದಿನಸಿ ಅಂಗಡಿಯನ್ನು ಕೂಡ ನಡೆಸ್ತಾ ಇದ್ರು. ಯಶ್ ಅವರು ಸ್ಟಾರ್ ಆದ ಮೇಲೆಯೂ ಕೂಡ ನಾನು ಅಂಗಡಿಯಲ್ಲಿ ಕುಳಿತು ಸಾಸಿವೆ ಬೆಲ್ಲ ತೂಗುತ್ತಿದ್ದೆ, ಅಲ್ಲಿಂದಲೇ ನನಗೆ ಜನರ ನಾಡಿ ಮಿಡಿತ ಅರ್ಥವಾಗಿದ್ದು ಅಂತ ನೆನಪಿಸಿಕೊಳ್ಳುತ್ತಾರೆ. ಅಂದ ಹಾಗೆ ಅವರ ಮೊದಲ ದಿನದ ನಟನೆ ಸಂಭಾವನೆ ಕೇವಲ 50 ರೂಪಾಯಿಗಿತ್ತು. ಯಶ್ ಅವರ ಜೀವನದ ಅತಿ ದೊಡ್ಡ ತಿರುವು ಎಂದರೆ ಅವರು ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದ ಕ್ಷಣ. ಯಶ್ ಅವರ ತಂದೆ ಅರುಣ್ ಕುಮಾರ್ ಒಬ್ಬ ಶಿಸ್ತಿನ ಸರ್ಕಾರಿ ನೌಕರರಾಗಿದ್ದರು. ಅವರ ದೃಷ್ಟಿಯಲ್ಲಿ ಜೀವನ ಅಂದ್ರೆ ಒಂದು ಸುಭದ್ರವಾದ ಕೆಲಸ, ನಿಶ್ಚಯವಾದಂತಹ ಆದಾಯ ಇರಬೇಕು. ಆದ್ರೆ ಮಗ ಹೀರೋ ಆಗುತ್ತೇನೆ ಅಂದಾಗ ಅವರು ಅದನ್ನ ಬಣ್ಣದ ಲೋಕದ ಭ್ರಮೆ ಅಂತ ಭಾವಿಸಿದ್ದರು. ಮಗ ಸುರಕ್ಷಿತವಾಗಿರಲಿ ಎಂಬ ಉದ್ದೇಶದಿಂದ ಸರ್ಕಾರಿ ಕೆಲಸಕ್ಕೆ ಸೇರಲು ಒತ್ತಾಯಿಸುತ್ತಾರೆ. ಆದರೆ ಯಶ್ ಅವರ ಮನಸ್ಸಿನಲ್ಲಿ ಸಾವಿರಾರು ಕನಸುಗಳಿದ್ದವು. ಮನೆಯವರ ವಿರೋಧದ ನಡುವೆಯೂ ಹೊರಗೆ ಬರುವಾಗ ನಾನು ಹೋಗಿ ಸೋತು ವಾಪಸ್ಸು ಬರುತ್ತೇನೆ ಎಂಬ ತಂದೆಯ ಸವಾಲನ್ನ ಗೆಲ್ಲಬೇಕೆಂಬ ಹಠ ಅವರಲ್ಲಿತ್ತು. ಯಶ್ ಬೆಂಗಳೂರಿನ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಇಳಿದಾಗ ಅವರ ಮುಂದೆ ಇದ್ದಿದ್ದು ಅಪರಿಚಿತರ ಒಂದು ಸಮೂಹ, ಎತ್ತರದ ಕಟ್ಟಡಗಳು. ಆದ್ರೆ ಅವರ ಕೈಲಿದ್ದು ಕೇವಲ 300 ರೂಪಾಯಿ. ಇಂದಿನ ಕಾಲದಲ್ಲಿ ಇದು ಒಂದು ಹೊತ್ತಿನ ಊಟಕ್ಕೆ ಸಮ ಆಗುತ್ತೆ. ಆದ್ರೆ ಅಂದು ಆ ಹಣವೇ ಅವರ ಬದುಕಿನ ಬಂಡವಾಳವಾಗಿತ್ತು. ಆರಂಭದಲ್ಲಿ ಅವರಿಗೆ ಉಳಿದುಕೊಳ್ಳಲು ಸರಿಯಾದ ಜಾಗವಿರಲಿಲ್ಲ. ಕೆಲವೊಮ್ಮೆ ಪರಿಚಯಸ್ಥರ ರೂಮ್ನಲ್ಲಿ ನೆಲದ ಮೇಲೆ ಮಲಗ್ತಾ ಇದ್ರು. ನೆಂಟರ ಮನೆಗೆ ಹೋದ್ರೆ ಅವರು ಅವರನ್ನ ಕೆಟ್ಟದಾಗಿ ನೋಡ್ತಾ ಇದ್ರು. ಹೀಗಾಗಿ ಕೆಲವೊಮ್ಮೆ ಚಿತ್ರರಂಗದ ಕಚೇರಿಗಳ ಮುಂದೆ ಮಲಗಿದ್ದು ಉಂಟು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಕೂಡ ಮಲಗಿದ್ದು ಉಂಟು.
ಗಾಂಧಿನಗರದಲ್ಲಿ ಕಳೆದಂತಹ ಆ ದಿನಗಳು ಅವರನ್ನ ಮುಂದೆ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಆಗಿ ಕೂಡ ಮಾಡಿದ್ದವು. ಬೆಂಗಳೂರಿನ ಗಾಂಧಿನಗರದ ಕೆಜೆ ರಸ್ತೆ ಚಿತ್ರರಂಗದ ಕೇಂದ್ರ ಬಿಂದು. ಅಲ್ಲಿನ ಪ್ರತಿಯೊಂದು ಸಿನಿಮಾ ಕಚೇರಿಯ ಮೆಟ್ಟಿಲನ್ನ ಯಶ್ ಹತ್ತಿ ಇಳಿದಿದ್ದಾರೆ. ಹೊಸಬನೆಂಬ ಕಾರಣಕ್ಕೆ ಅನೇಕರು ಅವರನ್ನ ಕಡೆಗಣಿಸಿದ್ದರು. ನಿನ್ನ ಮುಖಕ್ಕೆ ಹೀರೋ ಚಾನ್ಸ್ ಕೊಡಬೇಕಾ ಎಂಬ ಹೀಯಾಳಿಕೆಯ ಮಾತುಗಳನ್ನ ಕೇಳಿಸಿಕೊಂಡರೂ ಅವರು ಎದೆಗುಂದಲಿಲ್ಲ. ಕೈಯಲ್ಲಿದ್ದ ಹಣ ಮುಗಿಯುತ್ತಾ ಬಂದಾಗ ಒಂದು ಹೊತ್ತು ತಿಂದು 2 ಹೊತ್ತು ಉಪವಾಸವಿದ್ದ ದಿನಗಳು ಕೂಡ ಇವೆ. ಆದ್ರೆ ಮನೆಯವರಿಗೆ ಫೋನ್ ಮಾಡಿದಾಗ ಮಾತ್ರ ನಾನು ಆರಾಮವಾಗಿದ್ದೇನೆ, ಕೆಲಸ ಸಿಗುತ್ತಿದೆ ಎಂಬ ಸುಳ್ಳು ಹೇಳಿ ಸಮಾಧಾನವನ್ನ ಪಡಿಸ್ತಾ ಇದ್ರು. ಯಾರು ಇಲ್ಲದ ಸಮಯದಲ್ಲಿ ಅವರಿಗೆ ಆಸರೆಯಾಗಿದ್ದು ರಂಗಭೂಮಿ. ಹೌದು, ಖ್ಯಾತ ರಂಗಕರ್ಮಿ BV ಕಾರಂತರ ಬೆನಕ ತಂಡಕ್ಕೆ ಸೇರಿದಾಗ ಅವರಿಗೆ ತಿಂಗಳಿಗೆ ಸಿಗುತ್ತಿದ್ದ ಹಣ ತುಂಬಾನೇ ಕಡಿಮೆ ಆಗಿತ್ತು. ಅಲ್ಲಿ ಅವರು ಕೇವಲ ನಟನಾಗನಲ್ಲ, ವೇದಿಕೆಯನ್ನ ಗುಡಿಸುವುದು, ಕುರ್ಚಿಗಳನ್ನ ಜೋಡಿಸುವುದು, ಹಿರಿಯ ಕಲಾವಿದರಿಗೆ ಕಾಫಿ ಟೀ ತಂದು ಕೊಡುವ ಬಾಯ್ ಆಗಿ ಕೆಲಸ ಮಾಡಿದ್ದಾರೆ. ಈ ಹಂತವೇ ಅವರ ಅಹಂಕಾರವನ್ನ ಕರಗಿಸಿ ಒಬ್ಬ ಶ್ರೇಷ್ಠ ಕಲಾವಿದನಿಗೆ ಇರಬೇಕಾದ ವಿನಯವನ್ನ ಕಲಿಸಿಕೊಟ್ಟಿತ್ತು ಅಂತ ಯಶ್ ಖುದ್ದಾಗಿ ಹೇಳಿಕೊಂಡಿದ್ದಾರೆ. ಆ ದೊಡ್ಡ ನಗರದಲ್ಲಿ ಅವರಿಗೆ ಆಸರೆಯಾಗಿದ್ದು ಕೇವಲ ಅವರ ಆತ್ಮವಿಶ್ವಾಸ. ನಾನು ಇಲ್ಲಿಗೆ ಗೆಲ್ಲಲು ಬಂದಿದ್ದೇನೆ, ಸೋಲೊಪ್ಪಿಕೊಂಡು ವಾಪಸ್ಸು ಮೈಸೂರಿಗೆ ಹೋದರೆ ನನ್ನ ಮರ್ಯಾದೆ ಇರೋದಿಲ್ಲ. ಈ ಒಂದು ಅಚಲ ನಿರ್ಧಾರವೇ ಮುಂದೆ ಅವರನ್ನ ರಾಕಿಂಗ್ ಸ್ಟಾರ್ ಅನ್ನಾಗಿ ಮಾಡಿತ್ತು. ಅಂದು ಕೆಜೆ ರಸ್ತೆಯಲ್ಲಿ ಸಾಮಾನ್ಯರಲ್ಲಿ ಒಬ್ಬನಾಗಿ ನಡೆದುಕೊಂಡು ಹೋಗುತ್ತಿದ್ದ ಅದೇ ಹುಡುಗ ಇಂದು ಅದೇ ರಸ್ತೆಯಲ್ಲಿ ತನ್ನ ಕಟೌಟ್ಗಳಿಗೆ ಹಾಲಿನ ಅಭಿಷೇಕ ಮಾಡಿಸಿಕೊಳ್ಳುವ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದ್ರೆ ಅವನಲ್ಲಿ ಆ ಕನಸು, ಆ ಛಲ ಎಷ್ಟು ಇರಬೇಕು ಹೇಳಿ. ರಂಗಭೂಮಿಯಲ್ಲಿ ಲೈಟ್ ಬಾಯ್ ಆಗಿ ಸಹಾಯಕನಾಗಿ ಕೆಲಸ ಮಾಡುತ್ತಾ ನಟನೆಯ ಕಲೆಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಮುಂದೆ ಯಶ್ ಅವರ ವೃತ್ತಿ ಜೀವನಕ್ಕೆ ಮೊದಲ ಬ್ರೇಕ್ ಸಿಕ್ಕಿದ್ದು ಈ ಕಿರುತೆರೆಯ ಮೂಲಕ, ಅಂದ್ರೆ ಟಿವಿ ಸೀರಿಯಲ್ ಮೂಲಕ. ನಂದಗೋಕುಲ ಎಂಬ ಟಿವಿ ಸೀರಿಯಲ್ ನಲ್ಲಿ ನಟಿಸುವ ಅವಕಾಶ ಅವರಿಗೆ ಸಿಗುತ್ತದೆ. ಇದೇ ಸಮಯದಲ್ಲಿ ಅವರು ತಮ್ಮ ಸಹನಟಿ ರಾಧಿಕಾ ಪಂಡಿತ್ ಅವರನ್ನ ಕೂಡ ಭೇಟಿಯಾಗ್ತಾರೆ. ನಂತರ ಪ್ರೀತಿ ಇಲ್ಲದ ಮನೆ ಧಾರಾವಾಹಿ ಅವರಿಗೆ ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ತಂದುಕೊಟ್ಟಿತ್ತು. ಚಿತ್ರರಂಗದಲ್ಲಿ ಅವರ ಪ್ರವೇಶವಾಗಿದ್ದು ಜಂಬದ ಹುಡುಗಿ ಚಿತ್ರದ ಒಂದು ಪುಟ್ಟ ಪಾತ್ರದ ಮೂಲಕ. ಆದರೆ ನಾಯಕನಾಗಿ ಅವರ ಮೊದಲು ಕಾಣಿಸಿಕೊಂಡಿದ್ದು 2008ರಲ್ಲಿ ತೆರೆ ಕಂಡಂತಹ ಮೊಗ್ಗಿನ ಮನಸ್ಸು ಚಿತ್ರ. ಈ ಚಿತ್ರಕ್ಕಾಗಿ ಅವರಿಗೆ ಅತ್ಯುತ್ತಮ ಪೋಷಕ ನಟ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಪಡೆದಿದ್ದರು. ಇಲ್ಲಿಂದ ಶುರುವಾದ ಅವರ ಪಯಣ ಕಿರಾತಕ, ರಾಜಾ ಹುಲಿ, ಗೂಗ್ಲಿ, ಗಜಕೇಸರಿ ಮತ್ತು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರಗಳ ಮೂಲಕ ಕರ್ನಾಟಕದ ಮನೆ ಮಾತಾಗುವಂತೆ ಮಾಡಿದ್ದರು. ಮುಂದೆ ಪ್ರಶಾಂತ್ ನೀಲ್ ನಿರ್ದೇಶನದ KGF ಚಿತ್ರ ಯಶ್ ಅವರ ಜೀವನವನ್ನೇ ಅಲ್ಲ, ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿತ್ತು. ಒಬ್ಬ ನಟ ತನ್ನ ಕನಸನ್ನ ನಂಬಿದರೆ ಎಂತಹ ಅದ್ಭುತ ಸೃಷ್ಟಿಸಬಹುದು ಎಂಬುದಕ್ಕೆ ರಾಕಿ ಭಾಯ್ ಪಾತ್ರವೇ ಸಾಕ್ಷಿಯಾಗಿತ್ತು. ಚಿತ್ರದ ಯಶಸ್ಸಿನ ನಂತರವೂ ಅವರ ತಂದೆ ಅರುಣ್ ಕುಮಾರ್ ಒಬ್ಬ ಸಾಮಾನ್ಯ ಬಸ್ ಚಾಲನೆ ಮಾಡುವುದನ್ನ ಮುಂದುವರೆಸಿದ್ದರು. ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ಮೊದಲ ಬಾರಿಗೆ ಭೇಟಿಯಾಗಿದ್ದು 2004ರಲ್ಲಿ ನಂದಗೋಕುಲ ಎಂಬ ಧಾರಾವಾಹಿಯ ಚಿತ್ರೀಕರಣ ಸೆಟ್ನಲ್ಲಿ. ಆರಂಭದಲ್ಲಿ ಇಬ್ಬರು ಹೆಚ್ಚು ಮಾತನಾಡುತ್ತಿರುವುದಿಲ್ಲ. ಮೊದಲ ದಿನ ಇಬ್ಬರು ಒಂದೇ ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದರು. ಒಬ್ಬರಿಗೊಬ್ಬರು ಮಾತನಾಡದೆ ಮೌನವಾಗಿದ್ದರು. ನಂತರ ಯಶ್ ಅದೇ ಧಾರಾವಾಹಿಯ ನಾಯಕ ಪಾತ್ರಕ್ಕೆ ಆಯ್ಕೆಯಾದಾಗ ಅವರ ಸ್ನೇಹ ಬೆಳೆಯಲು ಶುರುವಾಗಿತ್ತು. ಆ ಧಾರಾವಾಹಿಯ ನಂತರ ಇಬ್ಬರು ಒಟ್ಟಿಗೆ ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡುತ್ತಾರೆ. ನಂತರ ಡ್ರಾಮಾ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದಲ್ಲಿ ಒಟ್ಟಿಗೆ ನಡೆಸುತ್ತಾರೆ. ಸುಮಾರು 10 ವರ್ಷಗಳ ಕಾಲ ಆತ್ಮೀಯ ಸ್ನೇಹಿತರಾಗಿದ್ದ ಇವರ ನಡುವೆ ಕಾಲಕ್ರಮೇಣ ಪ್ರೀತಿ ಚಿಗುರಿತ್ತು. ರಾಧಿಕಾ ಅವರ ಸರಳತೆ ಮತ್ತು ಕೆಲಸದ ಮೇಲಿನ ಶ್ರದ್ಧೆ ಯಶ್ ಅವರಿಗೆ ತುಂಬಾ ಇಷ್ಟವಾಗಿತ್ತು. ಯಶ್ ಅವರು ರಾಧಿಕಾ ಅವರಿಗೆ ಪ್ರಪೋಸ್ ಮಾಡಿದ್ದು ನಿಜಕ್ಕೂ ತುಂಬಾನೇ ಡಿಫರೆಂಟ್ ಆಗಿತ್ತು. ಪ್ರೇಮಿಗಳ ದಿನದಂದು ಅಂದ್ರೆ ವ್ಯಾಲೆಂಟೈನ್ಸ್ ಡೇ ದಿನ ರಾಧಿಕಾ ಅವರಿಗೆ ಇಷ್ಟವಾದ ವಸ್ತುಗಳಿದ್ದ ಉಡುಗೊರೆಯನ್ನ ಅವರ ಕಾರಿನಲ್ಲಿಟ್ಟು ಸರ್ಪ್ರೈಸ್ ಅನ್ನ ನೀಡಿದ್ದರು. ನಂತರ ಫೋನ್ ಮೂಲಕ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದರು. ಆದರೆ ರಾಧಿಕಾ ಅವರು ತಕ್ಷಣವೇ ಯಶ್ ಅವರ ಪ್ರಪೋಸಲ್ ನ ಒಪ್ಪಿಕೊಂಡಿರಲಿಲ್ಲ. ಯೋಚಿಸಲು ಸುಮಾರು 6 ತಿಂಗಳ ಸಮಯ ತೆಗೆದುಕೊಂಡು ನಂತರ ಒಪ್ಪಿಗೆಯನ್ನ ನೀಡಿದ್ದರು. ಮುಂದೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಯಶ್ ಅವರು ಮೊದಲ ಬಾರಿಗೆ ರಾಧಿಕಾ ಅವರನ್ನ ತಮ್ಮ ಮನೆಗೆ ಕರೆದುಕೊಂಡು ಬರುತ್ತಾರೆ. ಆಗ ಯಶ್ ಅವರ ತಾಯಿ ಪುಷ್ಪಾ ಅವರು ತಮ್ಮ ಮನೆಯ ಒಡವೆಯನ್ನ ರಾಧಿಕಾ ಅವರಿಗೆ ಹಾಕುವ ಮೂಲಕ ಮೊದಲ ಭೇಟಿಯಲ್ಲಿ ಅವರನ್ನ ಸೊಸೆಯನ್ನಾಗಿ ಸ್ವೀಕರಿಸುತ್ತಾರೆ. ಮುಂದೆ ಆಗಸ್ಟ್ 12, 2016 ಗೋವಾದಲ್ಲಿ ಇವರ ನಿಶ್ಚಿತಾರ್ಥ ಕೂಡ ನಡೆಯುತ್ತದೆ. ಹಾಗೆಯೇ ಅದೇ ವರ್ಷ ಡಿಸೆಂಬರ್ 9, 2016ರಲ್ಲಿ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮದುವೆ ಕೂಡ ನೆರವೇರುತ್ತದೆ. ಈ ದಂಪತಿಗಳಿಗೆ ಐರಾ ಎಂಬ ಮಗಳು ಮತ್ತು ಯಥರ್ವ ಎಂಬ ಮಗನು ಕೂಡ ಇದ್ದಾನೆ. ಯಶ್ ಅವರು ಸಂದರ್ಶನವೊಂದರಲ್ಲಿ ಹೇಳಿದಂತೆ, ರಾಧಿಕಾ ಎಂದಿಗೂ ನಾನು ಎಷ್ಟು ಹಣ ಸಂಪಾದಿಸಿದೆ ಎಂದು ಕೇಳುವುದಿಲ್ಲ, ಬದಲಾಗಿ ನೀನು ಕೆಲಸದಿಂದ ಖುಷಿಯಾಗಿದ್ದೆ ಅಂತ ಕೇಳುತ್ತಾರೆ. ಅವರ ಈ ಅನ್ಯೋನ್ಯತೆ ಮತ್ತು ಪರಸ್ಪರ ಗೌರವ ಇಂದಿನ ಪೀಳಿಗೆಗೆ ಮಾದರಿಯಾಗಿದೆ ಸ್ನೇಹಿತರೆ.
ಯಶ್ ಅವರ ಕತೆ ನೂರಾರು ಜನ ಯುವಕರಿಗೆ ಕಲಿಸುವಂತಹ ಪಾಠವೇನು ಗೊತ್ತಾ? ರಸ್ತೆಯಲ್ಲಿ ನಿಂತು ಟೀ ಮಾರುತ್ತಿದ್ದ ಈ ಹುಡುಗ ನಿಮ್ಮ ಪರಿಶ್ರಮ ಅಸಾಮಾನ್ಯವಾಗಿದ್ದರೆ ಜಗತ್ತು ನಿಮ್ಮ ಪಾದದಡಿ ಇರುತ್ತದೆ ಎಂದು ಈ ಹುಡುಗ ಕಲಿಸಿಕೊಟ್ಟಿದ್ದಾನೆ. ಅಂದು ರಸ್ತೆಯಲ್ಲಿ ನಿಂತು ಟೀ ಕೊಡುತ್ತಿದ್ದ ಈ ಹುಡುಗ ಇಂದು ಭಾರತೀಯ ಚಿತ್ರರಂಗದ ಅತಿ ದೊಡ್ಡ ಐಕಾನ್ ಆಗಿ ಬೆಳೆದಿರುವುದು ಒಂದು ಅದ್ಭುತ ಪವಾಡವೇ. ಯಶ್ ಅವರ ಜೀವನ ನಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸದ ಮಹತ್ವವನ್ನ ಸಾರುತ್ತದೆ. ಅವರ ಕಣ್ಣೀರಿನ ಕತೆ ಇಂದು ಲಕ್ಷಾಂತರ ಯುವಕರಿಗೆ ಕನಸಿನ ಕಥೆಯಾಗಿ ರೂಪಾಂತರಗೊಂಡಿದೆ. ಹೌದು ಸ್ನೇಹಿತರೆ, ಕೇವಲ ಇದು ಯಶ್ ಅವರ ಬಯೋಗ್ರಫಿ ಅಲ್ಲ, ಯಶ್ ಅವರ ಜೀವನಗಾಥೆಯಲ್ಲ, ಯಶ್ ಅವರ ಪರಿಶ್ರಮ ಮತ್ತು ಒಂದು ಸ್ಫೂರ್ತಿಯ ಕಥೆಯಾಗಿದೆ. ಈ ಒಂದು ಸ್ಫೂರ್ತಿಯನ್ನ ನಿಮ್ಮ ಜೀವನದಲ್ಲಿ ಅಳಿಸಿಕೊಂಡು ನೀವು ಕೂಡ ನಿಮಗೆ ಅನಿಸಿದ ದಾರಿಯನ್ನ ಹಿಡಿದು ಆ ದಾರಿಯಲ್ಲಿ ಯಶಸ್ಸನ್ನ ಪಡೆಯಿರಿ ಅಂತ ನಾವು ಕೂಡ ಹಾರೈಸುತ್ತೇವೆ. ಅಂದ ಹಾಗೆ ಯಶ್ ಅವರ ಈ ಒಂದು ಪಯಣದ ಬಗ್ಗೆ ನಿಮ್ಮ ಅನುಭವವನ್ನ, ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.